ಕೇವಲ 800 ರೂಪಾಯಿಗೆ ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ನಂಬೋದಕ್ಕೆ ಸ್ವಲ್ಪ ಅಸಾಧ್ಯ. ಆದರೆ ಸುಳ್ಯದಲ್ಲಿ ಅಂತಹದ್ದೊಂದು ಕೊಲೆ ನಡೆದಿದೆ. ಜಸ್ಟ್ ಫಾರ್ 800 ರುಪೀಸ್, 800 ರೂಪಾಯಿಗೆ ಒಂದು ಕೊಲೆ. ಏನು ಗುರುತ, ದ್ವೇಷ ಅಥವಾ ದೊಡ್ಡ ಏನು ಆಕ್ರೋಶ ಇದರಿಂದೆಲ್ಲ ಆಗಿರುವಂಥ ಕೊಲೆನೇ ಅಲ್ಲ. ಇಬ್ಬರು ಒಂದು ಬಾರಲ್ಲಿ ಪರಿಚಯ ಆಗಿದ್ದಾರೆ, ಒಟ್ಟಿಗೆ ಕುಡಿದಿದ್ದಾರೆ, ಒಂದು ಶಾಲೆ ಜಗಲಲ್ಲಿ ಬಂದು ಮಲಗಿದ್ದಾರೆ. ಇನ್ನೊಬ್ಬನ ಕಿಸೆಯಲ್ಲಿ 800 ರೂಪಾಯಿ ಇರೋದು ನೋಡಿದ್ದಾನೆ. ಆ ಹಣ ಬೇಕು ಇವನಿಗೆ ಅಷ್ಟೇ. ಕೇಳಿದರೆ ಕೊಡ್ತಾ ಇದ್ನ, ಏನೋ ಪಾಪ. ಹಣ ಪಡ್ಕೊಳ್ಳೋದಕ್ಕೆ ತಲೆಗೆ ಕಲ್ಲು ಎತ್ತಿ ಹಾಕಿ ಕೊಂದಿದ್ದಾನೆ. ಆ ನಂತರ ಹಣ ಮತ್ತು ಆತನ ಮೊಬೈಲ್ ಇಟ್ಕೊಂಡು ಪರಾರಿಯಾಗಿದ್ದಾನೆ. ಎಂಥ ವಿಪರ್ಯಾಸ ಇದು ಅಂತ ಹೇಳಿ. ಹಾಗಿದ್ರೆ ಒಂದು ಮಾನವನ ದೇಹಕ್ಕೆ ಅಥವಾ ಒಂದು ಅಮೂಲ್ಯವಾದಂತಹ ಜೀವಕ್ಕಿರುವಂತಹ ಬೆಲೆ ಕೇವಲ 800 ರೂಪಾಯ. ಮಾನವ ಸಂಬಂಧಗಳು, ಮೌಲ್ಯಗಳು, ಇದರೆಲ್ಲ ಬಗ್ಗೆ ನಾವು ಮಾತಾಡ್ತೀವಿ. ಏನು ಹೊರ ರಾಜ್ಯದಲ್ಲಿ ಅಥವಾ ಹೊರ ಜಿಲ್ಲೆಯಲ್ಲಿ ಆಗಿರೋದಲ್ಲ, ನಮ್ಮ ಜಿಲ್ಲೆಯಲ್ಲಿ ಸುಳ್ಯದಲ್ಲಿ ಆಗಿರುವಂತಹ ಒಂದು ಕೊಲೆ ಪ್ರಕರಣ ಇದು. ಸುಳ್ಯದ ಅಜ್ಜಾವರ ಗ್ರಾಮದ ಕಾಂತಮಂಗಲ ಶಾಲೆಯಲ್ಲಿ ಆಗಿರುವ ಘಟನೆ. ವಿರಾಜಪೇಟೆಯ ವಸಂತ್ ಅಂತ 45 ವರ್ಷ ಪ್ರಾಯದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕಡಬ ಎಡಮಂಗಲದ ಉದಯ್ ಕುಮಾರ್ ನಾಯಕ 35ರ ಹರೆಯದ ವ್ಯಕ್ತಿ ಬಂಧಿತ ಆರೋಪಿ ಆಗಿದ್ದಾರೆ. ಅಂದರೆ ಕೊಲೆ ಮಾಡಿರೋದು ಕಡಬದ ಉದಯ್ ಕುಮಾರ್ ಅಂತ ಹೇಳಿ. ಎಲ್ಲಿ ಸಿಕ್ಕಿದ್ರು ಹಾಗಿದ್ರೆ ಈ ಉದಯ್ ಕುಮಾರ್ಗೆ ವಸಂತ್? ಒಂದು ಬಾರಲ್ಲಿ ಸಿಕ್ಕಿದ್ದು, ಅಲ್ಲಿ ಪರಿಚಯ. ಬಾರೊಂದರಲ್ಲಿ ವಸಂತನ ಪರಿಚಯ ಆಗುತ್ತೆ. ಆ ನಂತರ ಜೂನ್ 16ನೇ ತಾರೀಕಿಗೆ ರಾತ್ರಿ ಕಾಂತಮಂಗಲಕ್ಕೆ ರಿಕ್ಷಾದಲ್ಲಿ ಬಂದಿದ್ದಾರೆ ಇಬ್ಬರು ಕೂಡ. ಆ ನಂತರ ಕಾಂತಮಂಗಲದ ಶಾಲೆಯಲ್ಲಿ ಮಲ್ಕೊಂಡಿದ್ದಾರೆ. ಬಾರಲ್ಲಿ ಪರಿಚಯ, ಕುಡ್ದಿದ್ದಾರೆ, ಕುಡಿದ್ಬಿಟ್ಟು ನಂತರ ತೆಗೆದುಕೊಂಡು ಬಂದಿದ್ದಾರೆ, ಏನೋ ಗೊತ್ತಿಲ್ಲ. ಅಂತ ಇಂತೂ ಪಾರ್ಟಿ ಎಲ್ಲ ಮಾಡಿ ಶಾಲೆಯ ಜಗಲಿಯಲ್ಲಿ ಮಲಗಿದ್ದಾರೆ. ಆನಂತರ ವಸಂತನ ಕಿಸೆಯಲ್ಲಿ 800 ರೂಪಾಯಿ ಇದೆ ಅಂತ ಉದಯ್ಗೆ ಗೊತ್ತಾಗುತ್ತೆ, ನೋಡಿದ್ದಾನೆ. ಸೊ ಅದಕ್ಕಾಗಿ ತಲೆಗೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಬಳಿಕ ಹಣ, ಮೊಬೈಲ್ ಜೊತೆ ಆರೋಪಿ ಪರಾರಿ ಆಗಿದ್ದಾನೆ. ಈ ಕೇಸನ್ನು ಈಗ ಪೊಲೀಸರು ಭೇದಿಸಿದ್ದಾರೆ. CCTV ಫುಟೇಜ್ನ ಆಧಾರದಲ್ಲೋ ಅಥವಾ ಏನೋ ತನಿಖೆಗಿಳಿದ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಎಲ್ಲ ಮಾಡಿ ಈಗ ಬಂಧನ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೊಲೆ ಮಾಡಿದ ನಂತರ ಆರೋಪಿ ಮನೆಗೆ ಹೋಗದೆ ಎಲ್ಲೆಲ್ಲೋ ತಿರುಗಾಡಿಕೊಂಡಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. SP ರಿಷ್ಯಂತ್ ಹಾಗೆಯೇ ASP ರಾಜೇಂದ್ರ, ಪುತ್ತೂರು DYSP ಅರುಣ್ ಇವರ ಮಾರ್ಗದರ್ಶನದಲ್ಲಿ ಸುಳ್ಯ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ನೇತೃತ್ವದಲ್ಲಿ ಸುಳ್ಯದ ಇನ್ಸ್ಪೆಕ್ಟರ್ ಸತೀಶ್ ಹಾಗೆಯೇ ಸುಳ್ಯ SI ಮಹೇಶ್, ಸುಬ್ರಹ್ಮಣ್ಯ SI ಕಾರ್ತಿಕ್ ಇನ್ನಿತರ ಎಲ್ಲ ಸಿಬ್ಬಂದಿಗಳು ಸೇರಿ ಈ ಒಂದು ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಆಫ್ಟರ್ ಆಲ್ 800 ರುಪೀಸ್ಗೆ ಒಂದು ಕೊಲೆ ನಡೆದಿರುವಂಥದ್ದು ತುಂಬ ಖೇದಕರದ ಸಂಗತಿ.